ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿರುವ ರಾಜ್ಯ ಸಾರಿಗೆ ನೌಕರರ ಮುಷ್ಕರಕ್ಕೆ ಕರಾವಳಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಂಬಲ ಸಿಕ್ಕಿದೆ. ಮುಂಜಾನೆಯಿಂದ ಯಾವುದೇ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗೆ ಇಳಿಯದೆ ಮುಷ್ಕರ ನಡೆದಿದೆ. ಜಿಲ್ಲೆಯಿಂದ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಗೆ ಹೋಗುವ ಎಲ್ಲ ಬಸ್ಸುಗಳು ಸ್ಥಗಿತಗೊಂಡಿದ್ದು ಬಸ್ ನಿಲ್ದಾಣ ಖಾಲಿ ಹೊಡೆಯುತ್ತಿದೆ. ಕೇರಳಕ್ಕೆ ಹೋಗುವ ಕೇರಳ ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ಸಂಚಾರ ನಡೆಸುತ್ತಿದೆ. ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಸರ್ಕಾರ ಕೈಗೊಂಡ ನಿರ್ಧಾರದಂತೆ ಆರ್ಟಿಒ ಅನುಮತಿ ಪಡೆದು ಕೆಲವು ಖಾಸಗಿ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಮೈಸೂರು ಬೆಂಗಳೂರಿಗೆ ಹೊರಟಿವೆ. ಜಿಲ್ಲೆಯಲ್ಲಿ ಬೆಳ್ತಂಗಡಿ, ಸುಳ್ಯ, ಪುತ್ತೂರಿನಲ್ಲಿಯೂ ಕೆಎಸ್ಆರ್ಟಿಸಿ ಪೂರ್ಣ ಬಂದ್ ನಡೆದಿದ್ದು ಜನಜೀವನಕ್ಕೂ ಒಂದಷ್ಟು ಸಮಸ್ಯೆ ಉಂಟಾಗಿದೆ. ಇನ್ನು ಉಡುಪಿಯಲ್ಲಿಯೂ ಕೆಎಸ್ಆರ್ಟಿಸಿ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ಆದರೆ ಜಿಲ್ಲೆಯ ಜನರು ಬಹುತೇಕ ಖಾಸಗಿ ಬಸ್ ಸಂಚಾರಕ್ಕೆ ಅವಲಂಬಿಸಿರುವ ಕಾರಣ ರಾಜ್ಯ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಅಷ್ಟಾಗಿ ಜನರಿಗೆ ತಟ್ಟಿಲ್ಲ. ಇನ್ನು ಉಡುಪಿಯಲ್ಲಿ ಪ್ರತಿಭಟನೆ ಮಾಡಲು ಬಿಡುತ್ತಿಲ್ಲ. ನನ್ನನ್ನು ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಕೂಡಿ ಹಾಕಿದ್ದಾರೆ ಎಂದು ಸಾರಿಗೆ ಸಂಸ್ಥೆಯ ಮೆಕ್ಯಾನಿಕ್ ಒಬ್ಬರು ಕಣ್ಣೀರಿಟ್ಟ ಘಟನೆ ನಡೆದಿದ್ದು, ನಾನು ಬಡವ, ಕಾಸಿದ್ರೆ ಎಂಎಲ್ಎ ಆಗುತ್ತಿದ್ದೆ, ಮೆಕ್ಯಾನಿಕ್ ಆಗಿದ್ದೇನೆ. ನಮ್ಮ ಕಷ್ಟ ಅರ್ಥ ಮಾಡಿಕೊಂಡು ಸಂಬಳ ಹೆಚ್ಚಿಸಿ ಎಂದು ಉಡುಪಿಯ ಕೆಎಸ್ಆರ್ಟಿಸಿ ಸಿಬ್ಬಂದಿ ಶ್ರೀಕಾಂತ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿ ಕಣ್ಣೀರಿಟ್ಟಿದ್ದಾರೆ. ಇವತ್ತು ಯಾಕೆ ನೋಡಿ ಸರ್, ನಾನು ಇವತ್ತು ಸ್ಟ್ರೈಕ್ ಇದನ್ನು ಯಾಕೆ ಡ್ಯೂಟಿ ಮಾಡ್ದೆ ಅಂತ ಯಾಕೆ ಕೇಳಲ್ಲ ನೀವು? ಕೇಳಿ ಸರ್, ಹೇಳ್ತೀನಿ. ಲಾಕ್ ಮಾಡಿದ್ರು ಮ್ಯಾನೇಜರ್ ಬೆಳಗ್ಗೆ. ಯಾಕೆ ಲಾಕ್ ಮಾಡಿದ್ರಿ ಹೇಳಿ ಸರ್ ನೀವು? ನಾನು ಲಾಕ್ ಮಾಡಿದ್ರು. ನನಗೆ ಅಂಜಿ ಭಯ ಹೊರಿಸಿರು. ಕೇಸ್ ಕ್ಲಿಯರ್ ಆಗುವವರೆಗೆ ನೀನು ಡ್ಯೂಟಿ ಮಾಡಬೇಕಂತಂದ್ರು. ಯಾಕೆ ಸರ್? ಕೇಸ್ ಬಿಡ್ರಿ, ನಾ ಬಡವ, ಇದನ್ನು ನಂಬ್ಕೊಂಬಂದಿನಿ, ಕೆಸ್ ಅಡಿಸಿ ನಂಬ್ಕೊಂಬಂದಿನಿ, ಬಡವ, ಅಂಜಿಕೆ ವಹಿಸಿರು. ನೀವು ಮಾಡಲೇಬೇಕಂತ ಎಲ್ಲರೂ ಡ್ರೈವರ್, ಕಂಡಕ್ಟರ್, ಒಬ್ಬರು ಡಿಪ್ಪೋದಾಗೆಲ್ಲ, ಮೆಕ್ಯಾನಿಕ್ ಇಲ್ಲ, ಸೀನಿಯರ್ ಯಾರೂ ಇಲ್ಲ, ನಾ ಒಬ್ಬನೇ ಇದೀನಿ. ಯಾಕಂದರೆ ನಾನು ಇರ್ತಿದ್ದಿಲ್ಲ, ನನ್ನ ಭಯ ವಹಿಸಿರು. ನನಗೆ ಮುಂದೆ ಗತಿಯಲ್ಲ, ನನಗೆ ಇದು ಕೇಸ್ ಅಡಿಸಿಬಿಟ್ಟು ಗತಿಯಲ್ಲ ಮುಂದೆ ನನಗೆ. ಆರನೇ ಹೊತ್ತನ ಯಾಕೆ ಹೋರಾಡ್ತೀನಿ ಗೊತ್ತನು? ಸೀನಿಯರ್ ರೀ, ಇವತ್ತು ನಿಮಗೆ ದುಡ್ಡು ಐತಿ, ನನಗೆ ದುಡ್ಡಿಲ್ಲ, ನಾ ಏನು ಮಾಡ್ಬೇಕು ಕೇಳ್ರಿ?